ಹುಳ್ಳೆರಹಳ್ಳಿ ದಲಿತರಿಗೆ ಬಹಿಷ್ಕಾರ ಹಾಕಿದ ವಿಚಾರಕ್ಕೆ ಸಂಬಂಧಿಸಿದಂತೆ ದಲಿತ ಪರ ಹೋರಾಟಗಾರ ಸಂದೇಶ್ ನಮ್ಮ ತುಮಕೂರು ಪ್ರತಿನಿಧಿಗೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮನ್ನು ಬ್ಯಾನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡೋರು, ಕಟೌಟ್ ಕಟ್ಟೋರು ನಾವು. ನಮ್ಮನ್ನು ಬ್ಯಾನ್ ಮಾಡಿದ್ರೆ ಇವರ ಪರಿಸ್ಥಿತಿ ಏನಾಗಬಹುದು ಯೋಚಿಸಿ ಎಂದರು. ಹುಳ್ಳೇರಹಳ್ಳಿಯಲ್ಲಿ ದೇವರ ಫೋಟೋ ತೆಗೆದ ಮರುದಿನವೇ ನನಗೆ ಲಕ್ವ ಹೊಡೆದಿದೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ. ಇಂತಹ ಮೈಂಡ್ ಗೇಮ್ಗಳಿಗೆ ನಾವು ಕೇರ್ ಮಾಡಲ್ಲ ಎಂದರು. ಅಸಮಾನತೆಯನ್ನು ಪ್ರಶ್ನಿಸುವ ಅಥವಾ ಪ್ರತಿಭಟಿಸುವ ಹೋರಾಟಗಾರರಿಗೆ ಬೆದರಿಕೆ, ಕಪ್ಪು ಬಣ್ಣ ಬಳಿಯುವ ನೆಪದಲ್ಲಿ ಕಾನೂನು ಉಲ್ಲಂಘನೆ ಮಾಡೋರನ್ನ ಎಚ್ಚರಿಸಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾನೂನಿಗೆ ಗೌರವ ಕೊಟ್ಟು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದೇವೆ ಎಂದರು. ವರದಿ ರಾಜೇಶ್ ಮೇಲೂರು. ಮಲ್ಟಿಪ್ಲೆಕ್ಸ್ಗಳಿಗೆ ಬಿಡುವು ಮಾಡ್ಕೊಂಡೇನ ನಾವು ರೋಗೋರು ಅಂದರೆ 3% ಜನನಪ್ಪ ಇರೋದವರು. ಥಿಯೇಟ್ರ್ ಮುಂದೆ ಬ್ಯಾನರ್ ಕಟ್ಟೋದು ನಾವು, ಫ್ಲೆಕ್ಸ್ ಹಾಕೋದು ನಾವು, ಕಟೌಟ್ ನಿಲ್ಸೋದು ನಾವು, ಥಿಯೇಟ್ರ್ಗಳಲ್ಲಿ ವಿಸಿಲ್ ಹಾಕೋರು ನಾವು, ಗಲಾಟೆ ಮಾಡೋರು ನಾವು, ನಟ ಆಗ್ಬೋದು, ಯಾವುದೇ ಒಬ್ಬ ಕಲಾವಿದ ಆಗ್ಬೋದು, ಆಶೀರ್ವಾದ ಮಾಡೋದು ನಾವು ಸರ್. ನಮ್ಮ ಮೀಡಿಯಾಗಳನ್ನ ಇದು ಮಾಡೋದಕ್ಕೆ ಇವ್ರು ಯಾರು ಸರ್? ನಾವು ಮನ್ಸು ಮಾಡಿದ್ರೆ ಹೆಂಗೆ ಮಹಾನಾಯಕ ಸೀರಿಯಲ್ ಯಾವ ಮಟ್ಟಕ್ಕೆ ಹೋಯ್ತು? ಮಹಾನಾಯಕ ಅನ್ನೋ ಒಂದು ಸೀರಿಯಲ್ನ ಹಳ್ಳಿನಲ್ಲಿನೂ ಪ್ರಚಾರ ಮಾಡೋವಂಥ ಕೆಲಸ ಮಾಡ್ತಾ ಅದ್ರ ಇಲ್ಲಿ ತನಕ ಕಡಿಮೆ ಆಗಿಲ್ಲ. ಯಾಕಂದರೆ ಅಂಬೇಡ್ಕರ್ ಅವ್ರಿಗೆ ನಮ್ಮ ಜನಾಂಗ ಕೊಡೋವಂಥ ಗೌರವ ಅದು. ಜೊತೆಗೆ ಸಮುದಾಯದ ಪರವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರನ್ನ ಆಶೀರ್ವಾದ ಮಾಡೋವಂಥ ಕೆಲಸನ ಜನ ಮಾಡ್ತಾರೆ ಸರ್. ಅವ್ರು ಬ್ಯಾನ್ ಅನ್ನೋದು ಅದನ್ನೇನೋ ಮಾಡ್ಕೊಂಡು ಆಯ್ತು, ಅವ್ರು ಮನ್ಸು ಮಾಡಿ ನಮ್ಮನ್ನು ಬ್ಯಾನ್ ಮಾಡ್ಬೋದು ಸರ್. ನಾವೇನಾದರೂ ಮನ್ಸು ಮಾಡಿದ್ರೆ ಇವ್ರ ಮೂವಿಗಳು ಓಡುತ್ತಾ, ಇವ್ರ ಸಿನಿಮಾಗಳು ಓಡುತ್ತಾ, ಇವ್ರು ಬೆಳೀತಾರ. ಹಾಗೂ ಈ ಬ್ಲಾಕ್ ಇಂಕ್ ಹಾಕೋದು ಟ್ರೈ ಮಾಡೋದ್ರಂತೆ ಚೇತನ್ ಸರ್ ಮೇಲೆ. ನೀವು ಹೇಳ್ದಂಗೆ ಬೆದರಿಕೆ ಕರೆಗಳು ಹಾಕೋದು, ಅಲ್ಲೇನೋ ದೇವ್ರಿಗೆ ಕಂಪ್ಲೇಂಟ್ ಮಾಡೋದು, ಇಂಡೈರೆಕ್ಟಾಗಿ ಆ ಫಿಲಿಮಲ್ಲಿ, ಕಾಂತಾರ ಫಿಲಿಮಲ್ಲಿ ಸತ್ತೋಗ್ಬಿಡ್ತಾರಲ್ವ, ಆ ಥರ ಮಾಡೋದು. ಈ ಥರ ಇಂಥವ್ರಿಗೆ ಏನು ಹೇಳ್ತೀರಾ ಸರ್? ಹುಳ್ಳೇರಹಳ್ಳಿ ವಿಚಾರ ಆದಾಗ ನೆಕ್ಸ್ಟ್ ಡೇ ಏನಂತ ಪ್ರಚಾರ ಮಾಡಿದ್ರು ಅಂದರೆ, ಸಂದೇಶಕ್ಕೆ ಕುಷ್ಠರೋಗ ಬಂದ್ಬಿಟ್ಟು ಅದೇನದ ಲಕ್ವ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ರು. ನೆಕ್ಸ್ಟ್ ಡೇನೆ ದೇವರುಗಳು ಫೋಟೋ ತೆಗೆದಿದ್ದಕ್ಕೆ ಗೊತ್ತಾ, ಮೈಂಡ್ ಗೇಮ್ ಪ್ಲೇ ಮಾಡೋವಂಥದ್ದು. ಇವ್ರು ಅದನ್ನ ಆಪ್ರೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆಲ್ಲ ನಾವು ಕೇರ್ ಮಾಡಲ್ಲ. ಬ್ಲ್ಯಾಕ್ ಇಂಕು ಇನ್ನೊಂದೇನಂದ್ರೆ ಅವ್ರೇನಾದ್ರು ಕಾನೂನು ಉಲ್ಲಂಘನೆ ಮಾಡೋದಾದರೆ ನಾವು ಕಾನೂನು ಗೌರವ ಕೊಟ್ಕೊಂಡು ಸುಮ್ಮನೆ ಸೈಲೆಂಟಾಗಿದ್ದೀವಿ ಸರ್. ಯಾಕಂದರೆ ಬಾಬಾ ಸಾಹೇಬರು ಬರೆದಿರೋಂಥ ಅತ್ಯುತ್ತಮವಾದಂಥ ಕಾನೂನು ಗೌರವ ಕೊಟ್ಕೊಂಡು ಸೈಲೆಂಟಾಗಿದ್ದೀವಿ ಸರ್. ಬ್ಲ್ಯಾಕ್ ಇಂಕು ಅದು ಇದು ಮಾಡೋದಾದರೆ ನಮಗಿನ್ನೂ ತುಂಬ ಚೆನ್ನಾಗಿ ಗೊತ್ತು ಸರ್. ನಾವು ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ. ಬಟ್ ನಮಗೆ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡೋ ಅಂಥ ಅವಶ್ಯಕತೆ ನಾವು ಮಾಡಲ್ಲ ಸರ್. ಆಯಿತು, ಬೆದರಿಕೆ ಹಾಕ್ಲಿ, ಕೊಲೆ ಮಾಡ್ತಾರ ಮಾಡಲಿ. ಗೌರಿ ಲಂಕೇಶ್ ಅವ್ರನ್ನ ಕೊಲೆ ಮಾಡಿದ್ರು. ಇಲ್ಲಿ ತನಕ ಯಾವ ವಿಚಾರ ಏನು ಅನ್ನೋದೇ ಗೊತ್ತಾಗಲಿಲ್ಲ, ಮುಚ್ಚಾಕಿದ್ರು. ಯಾಕಂದರೆ ಸರ್ಕಾರ ನಮ್ಮ ಜನ ಎಚ್ಚೆತ್ಕೊಬೇಕಾಗಿದೆ ಸರ್. ಅಂಬೇಡ್ಕರ್ ಅವರು 1932ರಲ್ಲಿ ಹೇಳ್ತಾರೆ, ಅತ್ಯುತ್ತಮವಾದಂಥ ಒಂದು ವೋಟಿಂಗ್ ಪವರ್ ಕೊಟ್ಟಿದ್ದೀನಿ. ಎಲ್ಲರೂ ಅಂದರೆ ಅವರು ಫ್ರೆಂಡ್ ಹೇಳ್ತಾರೆ ಅಂಬೇಡ್ಕರ್ ಅವರು, ಜನ ಎಲ್ಲ ಮೂರ್ಖರಿದ್ದಾರೆ, ನೀವು ಕೊಟ್ಟಿರೋಂಥ ವೋಟಿಂಗ್ ಪವರ್ನ ಮಾರ್ಕೊತಾರೆ ಅಂತೇಳ್ಬಿಟ್ಟು ಹೇಳಿದಾಗ, ಹೌದು, ನಮ್ಮ ಜನರಿಗೆ ಈಗ ಸದ್ಯಕ್ಕೆ ವೋಟ್ ಪವರ್ ಏನಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅದರ ಪವರ್ ಏನಂತೇಳ್ಬಿಟ್ಟು ಅವ್ರಿಗೆಲ್ಲ ಗೊತ್ತಾದಾಗ, ಅದರ ಮಹತ್ವ ಏನಂತೇಳ್ಬಿಟ್ಟು ಅವರೆಲ್ಲರಿಗೂ ಅರ್ಥ ಆದಾಗ ಅವರೆಲ್ಲ ನೀವು ಮೂರ್ಖರಾಗ್ತೀರಾ ಅಂತೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಅದೊಂದು ವಾಯ್ಸ್ ಮಾಡ್ತಾರೆ.